ಹಿಂದೂ ರುದ್ರಭೂಮಿ ಜಾಗದಲ್ಲಿ ತ್ಯಾಜ್ಯ ವಿಲೇವಾರಿ ಘಟಕ ಆರಂಭಿಸಲು ಮುಂದಾದ ಪಂಚಾಯಿತಿ ವಿರುದ್ಧ ಸ್ಥಳೀಯರು ಪ್ರತಿಭಟನೆಯನ್ನು ನಡೆಸಿ ಆಕ್ರೋಶ ವ್ಯಕ್ತಪಡಿಸಿರುವ ಘಟನೆ ಇಲ್ಲಿನ ಕೋಟೇಶ್ವರ ಗ್ರಾಮ ಪಂಚಾಯಿತಿಯಲ್ಲಿ ನಡೆದಿದೆ. ಪ್ರತಿ ಗ್ರಾಮ ಪಂಚಾಯಿತಿಯಲ್ಲೂ ಎಸ್ಎಲ್ಎಂಆರ್ ಘಟಕ ಸ್ಥಾಪಿಸುವ ಕುರಿತು ಸರ್ಕಾರದ ಆದೇಶದ ಹಿನ್ನೆಲೆ ಜಿಲ್ಲಾ ಪಂಚಾಯಿತಿ ಅನುದಾನದಡಿಯಲ್ಲಿ ಒಣತ್ಯಾಜ್ಯ ವಿಲೇವಾರಿ ಘಟಕವನ್ನು ಕೋಟೇಶ್ವರ ರಾಷ್ಟ್ರೀಯ ಹೆದ್ದಾರಿ ಸಮೀಪವಿರುವ ಸರ್ಕಾರಿ ಹಿಂದೂ ರುದ್ರಭೂಮಿ ಸ್ಥಳದಲ್ಲಿ ಪ್ರಾರಂಭಿಸಲು ಕೋಟೇಶ್ವರ ಗ್ರಾಮ ಪಂಚಾಯಿತಿ ಮುಂದಾಗಿತ್ತು. ಇದಕ್ಕಾಗಿಯೇ ಕಂದಾಯ ಇಲಾಖೆಯ ಅನುಮತಿಯನ್ನ ಪಡೆದು 10 ಸೆಂಟ್ಸ್ ಜಾಗದಲ್ಲಿ ನಕ್ಷೆ ತಯಾರಿಸಲಾಗಿತ್ತು. ಹಿಂದೂ ರುದ್ರಭೂಮಿ ಸ್ಥಳದಲ್ಲಿ ತ್ಯಾಜ್ಯ ವಿಲೇವಾರಿ ಘಟಕ ಆರಂಭಿಸದಂತೆ ಸ್ಥಳೀಯರು ಹಿಂದೆಯೇ ವಿರೋಧವನ್ನ ವ್ಯಕ್ತಪಡಿಸಿದ್ರು. ಆದರೆ ಸ್ಥಳೀಯರ ವಿರೋಧದ ನಡುವೆಯೂ ಪಂಚಾಯಿತಿ ತ್ಯಾಜ್ಯ ವಿಲೇವಾರಿ ಘಟಕ ಪ್ರಾರಂಭಿಸಲು ತಯಾರಿ ನಡೆಸ್ತಾ ಇರುವುದನ್ನು ಮನಗಂಡ ಸ್ಥಳೀಯ ನಿವಾಸಿಗಳು ಮಂಗಳವಾರ ಬೆಳಗ್ಗೆ ಪಂಚಾಯಿತಿ ಎದುರು ಜಮಾಯಿಸಿ ಅಧ್ಯಕ್ಷೆ ಹಾಗೂ ಪಿಡಿಒ ವಿರುದ್ಧ ಆಕ್ರೋಶ ಹೊರಹಾಕಿದ್ರು. ಮನವಿ ಸ್ವೀಕರಿಸಿ ಮಾತನಾಡಿದ ಪಂಚಾಯಿತಿ ಅಧ್ಯಕ್ಷೆ ಶಾಂತಾ ಗೋಪಾಲಕೃಷ್ಣ ಅವರು, ಕೋಟೇಶ್ವರ ಗ್ರಾಮ ಪಂಚಾಯಿತಿ ಅತಿ ದೊಡ್ಡ ಗ್ರಾಮ ಪಂಚಾಯಿತಿ ಆಗಿರುವುದರಿಂದ ನಮ್ಮಲ್ಲಿ ತ್ಯಾಜ್ಯ ವಿಲೇವಾರಿ ಮಾಡಲು ಸಾಕಷ್ಟು ಸಮಸ್ಯೆಯಾಗ್ತಾ ಇದೆ. ಈಗಾಗಲೇ ಒಣತ್ಯಾಜ್ಯ ವಿಲೇವಾರಿ ಘಟಕವನ್ನು ಪಂಚಾಯಿತಿ ಕಟ್ಟಡದ ಮೇಲ್ಭಾಗದಲ್ಲಿ ನಡೆಸ್ತಾ ಇದ್ದೇವೆ. ತ್ಯಾಜ್ಯ ವಿಲೇವಾರಿ ಘಟಕ ಪ್ರಾರಂಭಿಸಲು ಸರ್ಕಾರಿ ಸ್ಥಳದ ಕೊರತೆಯಿಂದಾಗಿ ಹಿಂದೂ ರುದ್ರಭೂಮಿಯ ಕೇವಲ 10 ಸೆಂಟ್ಸ್ ಜಾಗದಲ್ಲಿ ಒಣತ್ಯಾಜ್ಯ ವಿಲೇವಾರಿ ಘಟಕ ಪ್ರಾರಂಭಿಸಲು ಮುಂದಾಗಿದ್ವು. ಸ್ಥಳೀಯರಿಗೆ ಬೇಡ ಅಂದಮೇಲೆ ನಾವು ನಿಲ್ಲಿಸ್ತೇವೆ ಅಂತ ಹೇಳಿದ್ರು. ಈಗ ನಾವೇನು ಮಾಡ್ತಾ ಇದೀವಿ ಅಂತ ಹೇಳಿದ್ರೆ ಈ ಒಣಕಸನ ನಾವು ಪಂಚಾಯತ್ ಮೇಲೆ ನಾವು ಹಾಕೊಂಡು ಪಂಚಾಯತ್ ಮೇಲೆ ಇನ್ನೂ ಕಟ್ಟಡ ಆಗ್ತಾ ಇದೆ, ಅದ್ರಲ್ಲಿ ನಾವಂತೂ ಸಂಗ್ರಹಣೆ ಮಾಡ್ತೀವಿ ಕೋಟೇಶ್ವರದಲ್ಲಿ. ಮತ್ತು ಈಗ ಇನ್ನು ಒಣಕಸನೆಲ್ಲ ತಗೊಂಡು ನಾವೀಗ ಪಂಚಾಯತ್ ಹೊರಗಡೆನೆ ಹಾಕೊಳ್ತಾ ಇದ್ದೀವಿ, ಅದನ್ನು ಗುಜರಿ ಕೊಡ್ತಾ ಇದ್ದೀವಿ. ಈ ರೀತಿಯಾಗಿ ಅಲ್ಲಿ ಸ್ಥಳ ಜಾಸ್ತಿ ಇದೆ ಅನ್ನೋ ಒಂದೇ ಉದ್ದೇಶದಿಂದ ಸರ್ಕಾರದ ಈ ಪ್ರಕಾರ SLR ಘಟಕಕ್ಕೆ ಹಣ ಅನುದಾನ ಬಂದಿರೋದ್ರಿಂದ ಇದೊಂದು ಕೆಲಸ ಮಾಡಿಕೊಟ್ವಿ. ಜನರಿಗೆ ಅದನ್ನು ಹಿತ ಅನಿಸಿಲ್ಲ ಅಂತಿದ್ರೆ ಅದರಿಂದ ನಾವೇನು ಮಾಡ್ಲಿಕ್ಕಾಗಲ್ಲ. ಜನ ಹೇಗೆ ಹೇಳ್ತಾರೋ ಹಾಗೆ ಪಂಚಾಯತ್ ಅಲ್ವಾ. ಸ್ಥಳೀಯ ನಿವಾಸಿಗಳಾದ ಜಯಲಕ್ಷ್ಮಿ, ಸೂರ್ಯಕಾಂತಿ ಪ್ರತಿಭಟನೆಯ ಮುಂದಾಳತ್ವ ವಹಿಸಿದ್ರು. ಹಿಂದೂ ರುದ್ರಭೂಮಿಯಾಗಿ ಇರಬೇಕು. ಹೆಣ ಹುಡ್ಲಿಕ್ಕೆ, ಹೆಣ ಹೂಡ್ಲಿಕ್ಕೆ, ಹೆಣ ಸುಡ್ಲಿಕ್ಕೆ ಮಾತ್ರ ಹಿಂದೂ ರುದ್ರಭೂಮಿ, ಕಸ ಹಾಕ್ಲಿಕ್ಕೆ ಹಿಂದೂ ರುದ್ರಭೂಮಿ ಅಲ್ಲ ಅಂತ ನಾವು ಸ್ಟ್ರೈಕ್ ಮಾಡ್ತೇವೆ. ಈ ವೇಳೆಯಲ್ಲಿ ಪಿಡಿಒ ತೇಜಪ್ಪ ಕುಲಾಲ್ ಹಾಜರಿದ್ದರು. ಶ್ರೀಕಾಂತ್ ಹೆಮ್ಮಾಡಿ, V4 News 24/7 ಕುಂದಾಪುರ.